ಉಡುಪಿ ಕಾಸರಗೋಡು 400 ಕೆವಿ ವಿದ್ಯುತ್ ಲೈನ್ ಯೋಜನೆ ಕಾಮಗಾರಿ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಜಿಲ್ಲಾ ಸಮಿತಿ ಮತ್ತು ವಿದ್ಯುತ್ ಲೈನ್ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ರೈತರು ಸಂತ್ರಸ್ತರು ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿ ಮುಂದೆ ಧರಣಿ ನಡೆಸಿದರು. ರೈತರಿಗೆ ಬದುಕನ್ನು ನಿರ್ನಾಮಗೊಳಿಸುವ ಈ ಯೋಜನೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ರೈತರಿಗೆ ನ್ಯಾಯ ಒದಗಿಸಲು ಉಭಯ ಜಿಲ್ಲೆಗಳ ಸಂಸದರು, ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೂ ಕಂಪನಿಯ ಅಧಿಕಾರಿಗಳು ಸಭೆ ಕರೆಯುವಂತೆ ಆಗ್ರಹಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸುಮಾರು 1 ಗಂಟೆ ಕಾಲ ಮೌನವಾಗಿ ಧರಣಿ ನಡೆಸಿದ ಸಂತ್ರಸ್ತರು ಜಿಲ್ಲಾಧಿಕಾರಿ ಅವರಲ್ಲಿ ಸಂತ್ರಸ್ತರಲ್ಲಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಯಾವುದೇ ಧರಣಿ ಹಾಗೂ ಪ್ರತಿಭಟನೆಗೆ ಅನುಮತಿ ಅವಕಾಶ ಇಲ್ಲದಿದ್ದರೂ ರೈತರು ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಧರಣಿ ನಡೆಸಿ ಜಿಲ್ಲಾಧಿಕಾರಿಗೆ ಅಹವಾಲು ಸಲ್ಲಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಧರಣಿ ನಿರತ ಸಂತ್ರಸ್ತರೊಂದಿಗೆ ಮಾತುಕತೆ ನಡೆಸಿದರು. ನಿಭಾಯಿಸ್ತಾ ಇಲ್ಲ ಅಂತ ಅವರು ಈಗ ಹೈಕೋರ್ಟ್ ಅಲ್ಲೂ ಕೇಸ್ ಹಾಕಿದ್ದಾರೆ. ಅದು ಡಿರೆಕ್ಷನ್ ಬರುವಾಗ ಬರಲಿ, ಅದು ಬೇರೆ ವಿಚಾರ. ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ನಿಮ್ಮ ಮಾಹಿತಿ ಒಂದು, ಈ ಖಾಸಗಿ ಸಂಸ್ಥೆ, ಇದು ಖಾಸಗಿ ಕೆಲಸ. ನಿಲ್ಲಿಸಿ ಸಂಸದರು ನಾವು ಬೇಡಿಕೆ ಯಾವ್ದು ತರಲಿಲ್ಲ ಸರ್. ನಾವು ಮೊನ್ನೆ ನಿಮ್ಮ ಹತ್ರ ಕೊಟ್ಟಿದ್ದೇವೆ ಹಿಂದೆ, ಹಾಗಾಗಿ ನಾವು ಯಾರು ಈಗ ಇವರು ಮಾತಾಡ್ತಾರೆ ಇನ್ಫಾರ್ಮ್ ಮಾಡಲಿಲ್ಲ, ಪರ್ಮಿಷನ್ ಇಲ್ಲ. ಕೆಲವರು ಇಲ್ಲಿ 5 ವರ್ಷದಿಂದ, ನಾವು 2.5 ವರ್ಷದಿಂದ ಎಲ್ಲರೂ ಸೇರಿ ಇದರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಮಾಡಬಾರದು, ಇದರಿಂದ ನಮ್ಗೆ ತೊಂದರೆ ಉಂಟು, ನಮ್ಮ ಜಮೀನಿಗೆ ತೊಂದರೆ ಉಂಟು, ನಮ್ಮ ಪ್ರಾಣಿಗಳಿಗೆ ತೊಂದರೆ ಉಂಟು, ನಮ್ಮ ಪರಿಸರಕ್ಕೆ ತೊಂದರೆ ಉಂಟು, ಎಲ್ಲಾ ರೀತಿಯಲ್ಲಿ ನಮ್ಗೆ ತೊಂದರೆ ಉಂಟು, ನಮ್ಮ ಆರೋಗ್ಯಕ್ಕೆ ತೊಂದರೆ ಉಂಟು, ಎಲ್ಲಾ ರೀತಿಯಲ್ಲಿ ಪ್ರಾಬ್ಲಮ್ ಉಂಟು ಅಂತ ಹೇಳ್ತಾ ಇದ್ದೇವೆ. ನಮ್ಮಲ್ಲಿ ಜಾಗ ಇರುವುದು ತುಂಡು ಜಾಗ, 10 ಸೆನ್ಸ್, 20 ಸೆನ್ಸ್, 50 ಸೆನ್ಸ್, ಒಂದು 5 ಎಕರೆ ಇದ್ದವ ಬಹಳ ದೊಡ್ಡ ರೈತ. ಇದು ಉತ್ತರ ಕರ್ನಾಟಕದಾಗೆ, ಉತ್ತರ ಭಾರತದಾಗೆ ಅಲ್ಲ ಸರ್.